ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನ್ ಶೀಲಾ ಕುಂದರ್ ಇತ ವಾರ್ತೆ ದೇವರ ಸಂದುನ ಓಟೆತಿನಕ್ಲು ಏರೊಂದು ಪನ್ಪನೆ ನಾಡಪತ್ತನ ಉದ್ದೇಶಡು SIR ನಡಪಾವೊಂದುಂಡೊಂದು ಜಿಲ್ಲೆದ ಓಟದ ಅಧಿಕಾರಲಾದುಪುನ ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರ್ ಕುಡ್ಲದ ಜಿಲ್ಲಾ ಪಂಚಾಯತ್ ಸಭಾಂಗಣಡು SIR ವಿಶೇಷ ಜಾಗೃತಿ ಅಭಿಯಾನ ಉದಿಪನ ಮಲ್ತದಾರ್ ಪಾತಿರಿಯರ್ ಓಟದಕ್ಲ ಪಟ್ಟಿನಿ ಸೇಸಾದ ಇಡೀ ಸರಿಮಲ್ಪನ SIR ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ಸ್ವೀಪ್ ಸಮಿತಿದ ನೆಲೆಟ್ ವಿಶೇಷ ಜಾಗೃತಿ ಅಭಿಯಾನ ಬುಧವಾರ ಕುಡ್ಲ ಉರುವಸ್ಟೋಡ್ಡುಪ್ಪುನ ಜಿಲ್ಲಾ ಪಂಚಾಯತ್ ಸಭಾಂಗಣಡು ನಡೆತಂಡ ಕಾಲೇಜ್ ಬರವು ಕಲ್ಪನಾ ಕುಲ್ಬಕ ಬರವು ಕಲ್ಪನಾ NSS ತಕ್ಲು ಕಾರ್ಯಕ್ರಮ ಟಿಕ್ತೆರೆ ಜಿಲ್ಲೆದ ಓಟದ ಅಧಿಕಾರಲು ಅದುಪ್ಪುನ ಜಿಲ್ಲಾಧಿಕಾರಿ ದರ್ಶನ್ HV ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದ ಓಟು ಸಂವಿಧಾನಗೂ ಸರಿಯಾಯಿನ ಹಕ್ಕು ಆದಿತ್ತದ ಓಟಿತ್ತಿನ ಸಂದು ನಕ್ಲೆಗೆ ಈ ಹಕ್ಕು ಕೊರಡು ಸಂದುನ ಓಟಿತ್ತಿನಕ್ಲು ಏರೊಂದು ಪನ್ಪನನು ನಾಡುಪತ್ತನ ಎಡ್ಡೆ ಉದ್ದೇಶಡು SIR ನಡಪಾವೊಂದುಂಡು ಒಂದೊಂಜಿ ತಕ್ಕ ಮಟ್ಟದ ಕಾರ್ಯ ಈ ಬಗೆಟ್ ರೆಗ್ಲ ಬೋಡಿಗೆ ಬಿಡ್ಚಿ ಏರ್ನಲ ಪುದರ್ ಮಾಧ್ಯಮನ ಉದ್ದೇಶ ಎಂದೆತ ಪಿರವುಡಿಜ್ಜಿ ಸಂತುನ ಓಟು ಇತ್ತಿನಕ್ಲ ಗುರ್ತ ಮಲ್ತದಕ್ಲೆಗು ಓಟು ಪಾಡ್ನ ಹಕ್ಕು ಕೊರ್ಪುನವಾತ್ ಎಂದೆತ ಉದ್ದೇಶ ಒವ್ವೆ ಓಟು ಇತ್ತಿನ ಸಂದುನಕ್ಲು ಓಟುಡ್ದು ಮೋಸಪೋಯರೆ ಬಲ್ಲಿ 18 ವರ್ಷ ಭರ್ತಿ ಆಯಿನ ಮಾತೆರ್ಲ ಓಟು ಪಾಡಿಯರ ಸಂದುವೆರ ಅಂಚಾದ 18 ವರ್ಷದ ಇಂಜಿನಕ್ಲು ಅಕ್ಲನ ಪುದರ್ ಓಟುದಕ್ಲನ ಪಟ್ಟೆಡು ಉಪ್ಪುನಂಚ ತೂವನೋಡು ಪ್ರತಿಯೊಂಜಿ ಓಟುಡು ಓಟು ಪಾಡೋಡು ಬೊಕ ಬಾಕಿದಕ್ಲಿಗೆ ಓಟು ಪಾಡಿಯರೆ ಉಮೇದು ಕೊರಡೊಂದು ಜಿಲ್ಲಾಧಿಕಾರಿ ಪಂಡೆರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ ಕಾರ್ಬಾರಿ ಪಾತಿರ್ದ SIR ಕಾಲಮಿತಿಟ್ ನಡಪಡಾಯಿನ ಕಾರ್ಯ ಆದಿತ್ತದ ಇಂದಕ್ಕೆ ಬರವು ಕಲ್ಪನಕ್ಲ ಸಹಕಾರ ಬೋರ್ಡು ಈ ಜಾಗೃತಿ ಕಾರ್ಯಕ್ರಮಟು ಪಾಲ್ದಿತ್ತೊನ್ನ ಬರವು ಕಲ್ಪನಕ್ಲು ಮಾಸ್ಟರ್ ತರಬೇತಿದಾರರಾದ ಕಾರ್ಯ ಮಲ್ತದ ಓಟದಕ್ಲಿಗೆ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಲ್ಪರೆ ಸಾಕಾರ ಕೊರಡೊಂದು ಭಿನ್ನೈ ತೊಂಡೆರ ಅಪರ ಜಿಲ್ಲಾಧಿಕಾರಿ ರಾಜ್ಯಕ್ಕೆ ಪ್ರೊಬೇಷನರಿ IAS ಅಧಿಕಾರಿ ಅರ್ಚಿತ್ ಡೋಂಗ್ರೆ ಕಾರ್ಯಕ್ರಮ ಟಿಕ್ತೆರ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಾವೇನು ಮಾಡ್ತಾ ಇದ್ದೀವಿ, ಕಡೆಯದಾಗಿ ಅಂದರೆ ಕರ್ನಾಟಕದಲ್ಲಿ ಹಿಂದೆ ಆಗಿದ್ದಂಥದ್ದು 2002ರಲ್ಲಿ, ಇವಾಗ 24 ವರ್ಷಗಳ ನಂತರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ SIR ನಡೀತಾ ಇದೆ. ಇದು ಬಹಳ ಏನಂತಾರೆ ಸಿಂಪಲ್ ಪ್ರೋಸೆಸ್. ನಮ್ಮ ರಾಜ್ಯದಲ್ಲಿ 18 ವರ್ಷ ತುಂಬಿರೋಂಥ ಎಲ್ಲ ನಾಗರಿಕರಿಗೂ, ಭಾರತದ ಪ್ರಜೆ ಆಗಿರುವಂಥವ್ರು ಕೂಡ ಮತದಾನ ಅನ್ನೋ ಒಂದು ಸಂವಿಧಾನದ ಹಕ್ಕನ್ನು ಅರ್ಹ ಮತದಾರರಿಗೆ ಆ ಹಕ್ಕನ್ನು ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅರ್ಹ ಮತದಾರರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಮತ್ತು ಅರ್ಹ ಮತದಾರರಾಗಿಯೇ ಉಳಿಸಿಕೊಳ್ಳೋದಕ್ಕೆ ಮಾಡುವಂಥ ಒಂದು ಸಿಂಪಲ್ ಪ್ರಾಸೆಸ್. ಸೊ ಬೇಸಿಕಲಿ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಇವತ್ತು ಇಲ್ಲಿದ್ದೀರಿ ಅಂತ ಹೇಳಿದ್ರೆ ಯಾವುದೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕು ಆಗಿರ್ಬೋದು, ಯಾವುದೇ ತಾಲೂಕಿನ ಹುಬ್ಳಿ ಆಗಿರ್ಬೋದು, ಹುಬ್ಳಿಲಿ ಯಾವುದೇ ಒಂದು ಟೌನ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ನಿಮ್ಮ ವಾಸಸ್ಥಳ ಯಾವುದು ಅಂತ ನಾವು ಪಡೆದುಕೊಂಡು ನಿಮ್ಮ ವಾಸಸ್ಥಳದ ಅನುಸಾರವಾಗಿ ಮತ್ತೆ ಚುನಾವಣಾ ಆಯೋಗದಿಂದ ಬಂದಿರುವಂತಹ 11 ಒಂದು ಗುರುತಿನ ಚೀಟಿ ಆಗಿರ್ಬೋದು, ಬೇರೆ ಬೇರೆ ಅಂತ ಇರ್ಬೋದು, ನಿಮ್ಮ ಜಾತಿ ಪ್ರಮಾಣ ಪತ್ರ ಇರ್ಬೋದು, ಪರ್ಮನೆಂಟ್ ರೆಸಿಡೆನ್ಸಿ ಏನಿರ್ಬೋದು, ಗೌರ್ಮೆಂಟ್ ID ಕಾರ್ಡ್ ಇರ್ಬೋದು, ನಿಮ್ದಾರು ಆಗಿರ್ಬೋದು, ನಿಮ್ಮ ತಂದೆ ತಾಯಿ ನಿಮ್ಮ ಬಂಧು ಬಳಗದವರು ಯಾರ ಜೊತೆ ಇದ್ದೀರಿ ಅವ್ರದ್ದಾರು ಆಗಿರ್ಬೋದು. ಪ್ರತಿಯೊಂದು ವರ್ಷದಲ್ಲಿ 2 ಸತಿ ನಾವು ರಿವಿಷನ್ ವೋಟರ್ ಲಿಸ್ಟ್ಗೆ ರಿವಿಷನ್ ಮಾಡ್ತಾ ಇರ್ತೇವೆ. ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಸೊ ಇದರಲ್ಲಿ ಟೂ ವರ್ಡ್ಸ್ ಆರ್ ಇಂಪಾರ್ಟೆಂಟ್. ಯಾವುದು ಅಂದರೆ ಸ್ಪೆಷಲ್ ಮತ್ತು ಇಂಟೆನ್ಸಿವ್. ಸೊ ಲಾಸ್ಟ್ SIR ಆಗಿದೆ 2002ರಲ್ಲಿ. ಈಗ 24 ಇಯರ್ಸ್ ನಂತರ ಇದು ಇನ್ನೊಂದು SIR ಆಗ್ತಾ ಇದೆ. ಇದರಲ್ಲಿ ನಾವು ಬೇಸಿಕ್ ಆಗಿ ಏನು ಮಾಡ್ತೇವೆ ಅಂದರೆ, ವೋಟರ್ ಲಿಸ್ಟ್ ನಲ್ಲಿ ಎಷ್ಟು ಹೆಸರು ಇದೆ, ಅದನ್ನು ಏನೇನು ಚೇಂಜಸ್ ಆಗಿದೆ, ಅವತ್ತು ಲೀನಿಯೇಜ್ ಟ್ರೇಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮೋರ್ ದೆನ್ 41 ಇಯರ್ಸ್ ಇದ್ರೆ, ಅಂದರೆ 2002ನಲ್ಲಿ ಯಾರ್ಯಾರ್ದು ಹೆಸರು ಆ ಪಟ್ಟಿನಲ್ಲಿ ಇದ್ರೆ ನಾವು ಅವ್ರದ್ದು ಹಳೆ ಡೀಟೇಲ್ಸ್ ತಗೊಳ್ತೇವೆ. ಮತ್ತೆ ಅದರಲ್ಲಿ ಏನಾದರೂ ಚೇಂಜಸ್ ಆಗಿದೆ, ಫಾರ್ ಎಕ್ಸಾಂಪಲ್ ಸಾಕಷ್ಟು ಹೆಣ್ಮಕ್ಳು ಇರ್ತಾರೆ, ಅವ್ರದ್ದು ಮದುವೆ ಆದ ನಂತರ ಒಂದು ಹೆಸರು ಚೇಂಜ್ ಆಗಿಬಿಡುತ್ತದೆ, ಅಥವಾ ಕೆಲವರು ಜಾಬ್ಗೋಸ್ಕರ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಲೊಕೇಶನ್ ಚೇಂಜ್ ಮಾಡ್ತಾರೆ. ಸೊ ನಾವು ಅದು ಡೀಟೇಲ್ಸ್ ಒಂದು ಏನೇನು ಚೇಂಜಸ್ ಆಗಿದೆ ಅದನ್ನು ನಾವು ಒಂದು ಟ್ರೇಸ್ ಮಾಡ್ತೇವೆ. ಮತ್ತೆ 2002 ಪಟ್ಟಿನಲ್ಲಿ ಯಾರ್ಯಾರ್ದು ಹೆಸರು ಇರಲಿಲ್ಲ, ಫಾರ್ ಎಕ್ಸಾಂಪಲ್ ನಂತರದ್ದು, ಸೊ ನಾವು ಲೀನಿಯೇಜ್ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದರೆ ನಮ್ಮ ಸಂಬಂಧಿಗಳು ಇರ್ಬೋದು, ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅವ್ರದ್ದು ಹೆಸರು ಇರ್ಬೋದು ಅವಾಗ. ಸೊ ಅವ್ರದ್ದು ಎಲ್ಲಿ ಇದ್ರು, ಅವರು ಏನೇನು ಡೀಟೇಲ್ಸ್ ಇತ್ತು ಅಂತ ನಾವು ಲೀನಿಯೇಜ್ ಒಂದು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ.
ಸೊ ಇದು ಒಂದು ಮೋಟರ್ ಮಿಸ್ಗೂ ನಾವು ಕ್ಲೀನಿಂಗ್ ತರದ್ದು ಮಾಡ್ತೇವೆ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮಲ್ಲಾಸೆ ದಿವನ್ನ ವೈದ್ಯಕೀಯ ಬರವು ಯೋಜನೆಗಾದ ರಾಷ್ಟ್ರೀಯ ವೈದ್ಯಕೀಯ ಆಯೋಗ NMC 2027 ಶೈಕ್ಷಣಿಕ ಸಾಲದ ಆಳ್ವಾಸ್ ವೈದ್ಯಕೀಯ ವಿಜ್ಞಾನ ಬಕ ಸಂಶೋಧನಾ ಕೇಂದ್ರಗೂ 150 ಜನ MBBS ವಿದ್ಯಾರ್ಥಿಗಳನ್ನು ಸೇರ್ಸಾಯಿರ ನಿಘಂಟದ ಒಪ್ಪಿಗೆ ಕೊಡ್ತುಂಡು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮಲ್ಲಾಸ ದಿವನ್ನ ವೈದ್ಯಕೀಯ ಬರವು ಯೋಜನೆಗಾದ ರಾಷ್ಟ್ರೀಯ ವೈದ್ಯಕೀಯ ಆಯೋಗ NMC 2027 ಶೈಕ್ಷಣಿಕ ಸಾಲದ ಆಳ್ವಾಸ್ ವೈದ್ಯಕೀಯ ವಿಜ್ಞಾನ ಬಕ ಸಂಶೋಧನಾ ಕೇಂದ್ರಗೂ 150 ಜನ MBBS ವಿದ್ಯಾರ್ಥಿಗಳನ್ನು ಸೇರ್ಸಾಯಿರ ನಿಘಂಟದ ಒಪ್ಪಿಗೆ ಕೊಡ್ತುಂಡು. ಮುಲ್ಕಿ ಬೆದ್ರ ತಾಲೂಕದ ಮಿಜಾರಡ್ ತಾಪನೆ ಆದಿನ ಆಳ್ವಾಸ್ ವೈದ್ಯಕೀಯ ಕಾಲೇಜು ವೈದ್ಯಕೀಯ ಶಿಕ್ಷಣ ಇತ್ಯದ ಮಟ್ಟದ ಆರೋಗ್ಯ ಸೇವೆ ಬಕ ಸಂಶೋಧನೆ ಒಟ್ಟು ಸೇರವನ ಉದ್ದೇಶದ ಒಟ್ಟಿಗೂ ಕಾರ್ಯಮಾಲ್ಪರೆ ಉಂಡು. ಇತ್ಯದ ಮಟ್ಟದ ಮೂಲ ಸೌಕರ್ಯ ಸಜ್ಜದ ಪ್ರಯೋಗಾಲಯ ಆಸ್ಪತ್ರೆ ಸೌಕರ್ಯಲು ಬಕ ಅನುಭವದ ಕಲ್ಪಾವನ ವರ್ಗದ ಒಟ್ಟಿಗೂ ಗುಣಮಟ್ಟದ ವೈದ್ಯಕೀಯ ಬರವು ಕೊರಿಯರೆ ಸಂಸ್ಥೆ ಸಜ್ಜಾತಂಡ ಈ ಒಪ್ಪಿಗಿಡ್ದು ಸುರುತ್ತ ಬರವು ವರ್ಷಡೆ 150 ವಿದ್ಯಾರ್ಥಿಗಳಿಗೆ MBBS ಕಲ್ಪನಾ ಅವಕಾಶ ತೆಕ್ಕರೈತದ ಕರಾವಳಿ ಕರ್ನಾಟಕ ಸೇರಿನಂಚ ರಾಜ್ಯದ ವೈದ್ಯಕೀಯ ಬರವು ಎದುರ್ತು ಒಂದು ಪುನಕ್ಲಿಗೆ ಹೊಸ ಅವಕಾಶ ಸೃಷ್ಟಿಯಾಯಿರುಂಡು. ವೈದ್ಯಕೀಯ ಬರುವುದ ಗುಣಮಟ್ಟ ನಲ್ಲಾದ ಮಿತ್ತ ಮಟ್ಟ ಹಾಗೂ ಏರಾವನ ಒಟ್ಟಿಗೂ ಆರೋಗ್ಯ ಸೇವೆ ಬಕ ವೈದ್ಯಕೀಯ ಸಂಶೋಧನೆ ಕ್ಷೇತ್ರಗಳ ಈ ಸಂಸ್ಥೆ ಮಹತ್ವದ ಕೊಡುಗೆ ಕೊರ್ಪನ ಅಂದಾಜು ಉಂಡು. ಕಾಲೇಜಿಗೆ ನಿಘಂಟದ ಒಪ್ಪಿಗೆ ಕೊರನ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಕೇಂದ್ರ ಸರ್ಕಾರ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಲಯನ ವಿಶ್ವವಿದ್ಯಾನಿಲಯ ಕರ್ನಾಟಕ ಸರ್ಕಾರ ರಾಜ್ಯ ಆರೋಗ್ಯ ಬಕ ಕುಟುಂಬ ಕಲ್ಯಾಣ ಇಲಾಖೆ ಬಕ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ಸೇರಿನಂಚ ಮಾತ್ರೆಗಳ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಮೋಹನ ಆಳ್ವೆರು ಸೊಲ್ಮೆ ಸಂದಾದೆರು. ಬೆಂಗಳೂರು TCS ಕಂಪನಿಡು ಸಾಫ್ಟ್ವೇರ್ ಇಂಜಿನಿಯರ್ ಆದ ಕೆಲಸ ಮಲ್ತೊಂದಿತ್ತಿನ ಕುಡ್ಲ ಉರ್ವಸ್ಟೋರ್ದ ಚೇತನ್ ರಾಮಚಂದ್ರ ಕರ್ಕೇರ ಪನ್ಪನಾರ್ ಕರಿನ 8 ತಿಂಗಳೊಡ್ದಿಂಚ ತೋಜಂದೆ ಆಯ್ನ ಬಗೆಟ್ ಉರ್ವಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರ. ಬೆಂಗಳೂರು TCS ಕಂಪನಿಡು ಸಾಫ್ಟ್ವೇರ್ ಇಂಜಿನಿಯರ್ ಆದ ಕೆಲಸ ಮಲ್ತೊಂದಿತ್ತಿನ ಕುಡ್ಲ ಉರ್ವಸ್ಟೋರ್ದ 37 ವರ್ಷ ಪ್ರಾಯದ ಚೇತನ್ ರಾಮಚಂದ್ರ ಕರ್ಕೇರ ಪನ್ಪನಾರ್ ತೋಜಂದೆ ಆತಿರ. 2025 ನವೆಂಬರ್ 9 ಡಿಸೆಂಬರ್ 16 ಮುಟ ತಿರ್ಗಾಟೊಗಂದು ಹಾಂಗ್ಕಾಂಗ್ ದೇಶಗೂ ಪೋವಂದುಲ್ಲೆಂದು ಇಲ್ಲಡು ತಿರಿಪಾದು ಪೋಯಿನಾರು ವಾಪಸ್ ವೈದಿಜರ. ನವೆಂಬರ್ 1 ಕಂಡೆ 10 ಗಂಟೆದ ಪೊರ್ತು ಅಮ್ಮೆರನ ಇಲ್ಲ ಉರ್ವಸ್ಟೋರ್ದು ಪೋಯಿನಾರು ಚೇತನ್ ರಾಮಚಂದ್ರ ಕರ್ಕೇರ ಮನದಾನೆ ಬೊಡಿದಿ ವಿಜೇತಗ್ ವಾಟ್ಸಪ್ ಮೆಸೇಜ್ ಕಡಪುಡ್ದೇರ. ಐದು ಬಕ್ಕ ಫೋನ್ ಮಲ್ತಂಡ ಮೊಬೈಲ್ ಬಂದಾದಿತ್ತದು ಫೋನ್ ಹತ್ತಂಡ ಒವ್ವೇ ಮೆಸೇಜ್ ಮಲ್ತದ ಜರ. ಸಂಬಂಧದ ಕ್ಲೆಡ ಅರೆನ ದೋಸ್ತಿಲೆಡ ಇಚಾರೆ ತಂಡಲ ಅಕ್ಲೆಗೆ ಒವ್ವೇ ಮಾಹಿತಿ ಇಜ್ಜಿ ಫೋನ್ ಬರು ಪಿರ ಬರುವಿರಂದು ಕಾತಕಾದದ ಬರಂದು ಪನಗ 8 ತಿಂಗಳೊಡ್ದು ಬಕ್ಕ ಇಲ್ಲದಕ್ಲು ಉರ್ವಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರ. ಕುಡ್ಲದ ಉರ್ವಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಚೇತನ್ ರಾಮಚಂದ್ರ ಕರ್ಕೇರ 5 ಅಡಿ 2 ಇಂಚು ಎತ್ತರ ಬೊಳಿಯ ಮೇಯಿ ಬಣ್ಣದಾರಾದಿತ್ತದು ಕನ್ನಡ ತುಳು ಇಂಗ್ಲಿಷ್ ಹಿಂದಿ ಕೊಂಕಣಿ ಭಾಷೆ ಪಾತಿರುವೆರು. ಇಲ್ಲರ್ದು ಪೋನಗ ಜೀನ್ಸ್ ಪ್ಯಾಂಟ್ ಬೊಕ್ಕ ಜರ್ಕಿನ್ ಟೀ ಶರ್ಟ್ ಪಾಡ್ದಿತ್ತೇರು. ಚೇತನ್ ರಾಮಚಂದ್ರ ಕರ್ಕೇರನ ಬಗೆಟ್ ಎರೆಗಂಡಲ ಮಾಹಿತಿ ಎತ್ತಂಡ ಉರ್ವಾ ಪೊಲೀಸ್ ಸ್ಟೇಷನ್ಗೆ ತೆರಿಪಾವುಡೊಂದು ಕುಡ್ಲಾ ನಗರ ಪೊಲೀಸ್ ಪ್ರಕಟಣೆ ತೆರಿಪಾದಿರ. ಭಾಷೆ ಸಾಹಿತ್ಯ ಇಂಚಿಪ ನಾಶ ಆವೊಂದು ಪೋಂದುಂಡೊಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಪಂತೆರ ಬೆಂಗಳೂರು ಆನೇಕಲ್ ಅಲಯನ್ಸ್ ವಿಶ್ವವಿದ್ಯಾನಿಲಯ ನಡೆದಿನ ತುಳುವೆರೆ ಜಾಲಾಟೊಡ್ದು ಯಕ್ಷಗಾನ ಮುಟ ಪನ್ಪುನ ಕಾರ್ಯಾಗಾರ ಉದಿಪನ ಮಲ್ತದ 6 ಪಾತಿರಿಯರ. ಕುಡ್ಲದ ತುಳು ವರ್ಲ್ಡ್ ಫೌಂಡೇಶನ್ ಬೊಕ್ಕ ಬೆಂಗಳೂರು ತುಳುವೆರೆ ಚಾವಡಿ ತೆನ್ಕೈ ಸಂಘಟನೆಲು ಒಟ್ಟಾದ ಬೆಂಗಳೂರು ಆನೆಕಲ್ದ ಅಲಯನ್ಸ್ ವಿಶ್ವವಿದ್ಯಾನಿಲಯದ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಬೊಕ್ಕ ಪರ್ಫಾರ್ಮಿಂಗ್ ಆ್ಯಂಡ್ ಕ್ರಿಯೇಟಿವ್ ಆರ್ಟ್ಸ್ದ ಜೊತೆ ಸೇರಿಗೆಡು ಬೆಂಗಳೂರು ಆನೆಕಲ್ದ ಅಲಯನ್ಸ್ ವಿಶ್ವವಿದ್ಯಾನಿಲಯಡು ತುಳುವೆರೆ ಜಾಲಾಟೊಡ್ದು ಯಕ್ಷಗಾನ ಮುಟ ಪನ್ಪುನ ತುಳು ಯಕ್ಷಗಾನ ಕಾರ್ಯಾಗಾರ ವಿಚಾರ ಕೊಟ್ಟ ಬೊಕ್ಕ ತೂಪರಿಕೆ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ತುಳು ವರ್ಲ್ಡ್ ಫೌಂಡೇಶನ್ ಸಂಚಾಲಕರ ಡಾಕ್ಟರ್ ರಾಜೇಶ್ ಕೃಷ್ಣ ಆಳ್ವ ಸುರುತ್ತ ಪಾತಿರ ಪಂಡದ ವಿಚಾರ ದುಂಬುದಿಯರ. ರಾಜ್ಯದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರ ಡಾಕ್ಟರ್ ಪುರುಷೋತ್ತಮ ಬಿಳಿಮಳೆ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಭಾಷೆ ಸಾಹಿತ್ಯ ಇಂಚಿಪ ನಾಶ ಒಂದು ಪೋಂದುಂಡು ರಾಜ್ಯ ಭಾಷೆನೇ ತೇರ್ಲಕ್ಕೇನುಜರ. ಕರ್ನಾಟಕದ ಉಲೈ 27 ಭಾಷೆಲೇನು 10,000 ಹೆಚ್ಚು ಜನ ಪಾತಿರುವೆರ. ನಮ್ಮ ಸಂಸ್ಕೃತಿ ಬುಲಿತಿನೇ ಊರುದ ಭಾಷೆಲಿಡ್ದಂದದ ಪಂಡೆರ. ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿದ ದುಂಬುದ ಒತ್ತು ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ದಿಕ್ಸೂಚಿ ಭಾಷಣ ಮಲ್ತೆರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಸದಸ್ಯರ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ತುಳು ಯಕ್ಷಗಾನ ಪ್ರಸಂಗ ಬಕ ಪ್ರಯೋಗ ಪನ್ಪನ ಹೆಸರು
ಉಪನ್ಯಾಸ ಕೊರಿಯರ ಪ್ರಸಂಗ ಕಟ್ಟುನ ಬಕ ನಿರ್ದೇಶನ ಬಗೆಟ್ ಪ್ರಸಂಗ ಕರ್ತುಲು ಬಕ ಕಲಾವಿದರ ಡಾಕ್ಟರ್ ತಾರನಾಥ ವರ್ಕಾಡಿ ಜಾಲಾಟ ಬಗೆಟ್ ದಾನ ಉಮ್ಮಣ್ಣ ಉಪನ್ಯಾಸ ಕೊರಿಯರ ತುಳು ಪಂಚವಟಿ ಕಿಟ್ನರಾಜಿ ಪ್ರಸಂಗೋ ಕಾಡಮಲ್ಲಿಗೆ ಗರುಡ ಕೇಂಜವೆ ಪರಕದ ಪಿಂಗಾರ ಇಂಚಿತ್ತಿ ದುಂಬುದ ತುಳು ಪ್ರಸಂಗಲೆನ ಅಜತೆನ ಪದಕ್ಲೆನ ಕಾರ್ಯಕ್ರಮಟ್ಟು ದುಂಬುದಿಂಡ ಶ್ರೀಕೃಷ್ಣೇ ಚಂದಪಾಲಿ ತುಳು ಯಕ್ಷಗಾನ ಬಯಲಾಟ ಪ್ರದರ್ಶನ ನಡೆತಂಡ ಅಲಯನ್ಸ್ ವಿಶ್ವವಿದ್ಯಾನಿಲಯದ ಡೀನ್ ಡಾಕ್ಟರ್ ಲಿಜು ಗುರ್ಕಾರ್ಮೆ ವಹಿಸ್ತಿತ್ತರ ತುಳು ವರ್ಲ್ಡ್ ಫೌಂಡೇಶನ್ ಗುರ್ಕಾರ್ದಿ ಭಾನುಮತಿ ಶೆಟ್ಟಿ ಕಾರ್ಯಂತಿರು ವಸಂತ ಶೆಟ್ಟಿ ಬಕ ಸದಸ್ಯರಾಯನ ಅರವಿಂದ ಬೆಲ್ಚಡ ಮಂದಾರ ರಾಜೇಶ್ ಭಟ್ ಪ್ರಮೋದ್ ಸಫ್ರೆ ಸಾಕಾರ ಕೊರಿಯರ ಬೇತೆ ಬೇತೆ ವಲಯದ ನಾಯಕರು ಬರವು ಕಲ್ಪವನಕಲು ಸಂಶೋಧಕರು ಕಲಾವಿದರು ಬಕ ಸಾರ್ವಜನಿಕರ ಕಾರ್ಯಕ್ರಮಟಿತ್ತರ. ಈ ಲ್ಯಾಂಗ್ವೇಜ್ ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಅವು ಕಂಪ್ಲೀಟ್ ನಶಿಸೋಂತುಂಡು. ಒಂಜಿ ರಡ್ಡು ಎಕ್ಸೆಪ್ಷನ್ ಯೂನಿವರ್ಸಿಟಿ ಉಂಡು ಇದ್ದಿಂದತ್ತಿ ಇತ್ತೆ ಮೂಲು ಉದಿಪ್ಪನ ಆವೊಂದುಂಡು ಜಡ್ಡೆ ಕೆಲಸ ಆವೊಂತುಂಡು ಅಂಡ ಮಸ್ತ್ ಕಡೆ ಅಂಚ ಆವೊಂತಿಜ್ಜಿ ಸುರುಕು ಬೋರ್ಲಿಂಗೆ ಕಮಿಟಿಯಿಂದ ಒಂಜಿ ಬತ್ತು ಒಂಜಿ 20 ವರ್ಷದ ದುಂಬು ಆ ಬೋರ್ಲಿಂಗೆ ಕಮಿಟಿ ದಾದ ರಿಪೋರ್ಟ್ ಮಂತನು ಪಂಡ ಕರ್ನಾಟಕ ಡಿಪ್ಪುನ ಮಾಂತ ಯೂನಿವರ್ಸಿಟಿಯಲ್ಲಿ ಈವನ್ ಟೆಕ್ನಿಕಲ್ ಯೂನಿವರ್ಸಿಟಿ ಸಾನು ಪ್ರೈವೇಟ್ ಯೂನಿವರ್ಸಿಟೀಸ್ ಬೊಕ್ಕ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಸಬ್ಜೆಕ್ಟ್ ಒವ್ವೆ ಅಂಟಲ್ಲ ಅವಳು ಜೋಕುಲು ಲ್ಯಾಂಗ್ವೇಜ್ ತಬಿಕ್ ಬತ್ತು ಒಂದು ಓದೋಡು ಲ್ಯಾಂಗ್ವೇಜ್ ಅಕ್ಲಿಗೆ ಲೋಕಲ್ ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಡಯಲೆಕ್ಟ್ಸ್ ಮುಕ್ಕಳ ಬಗ್ಗೆ ಒಂದು ಗೊತ್ತುಪೋಡು ಒಂದು అయితే ಒಂದು ಟೆಕ್ನಿಕಲ್ ಎಜುಕೇಷನ್ ತಕ್ಲಿಗೆ ಲ್ಯಾಂಗ್ವೇಜ್ ಗೊತ್ತಿಪ್ಪುನ ಅವಶ್ಯಕತೆ ಇದ್ದಿ ಪನ್ಪಿನ ಒಂದು ರಾಂಗ್ ನೋಷನ್ ನಮ್ಮಲ್ಲಿ ಡೆವಲಪ್ ಆಯ್ನಿ 1990 ಬುಕ್. It's a beautiful language. It's a powerful language. It's a fully developed language. Caldwell long back in 1850s told Tulu is one of the richest developed languages which belong to Dravidian school of languages. But first separated from Proto-Dravidian. ಮೂಲ ದ್ರಾವಿಡೋದು ಸುರೂಕು ಉಪ್ಪಿದಾಯಿಪೋಯಿನ ತುಳು ಅಂಚ ತುಳುಟ್ಟು ಮೂಲ ದ್ರಾವಿಡದ ಫೀಚರ್ಸ್ the features of Proto-Dravidian language is very much retained or maintained in Tulu language. Ladle in a golden bowl, we selected 114 poems written by 69 poets, modern Kannada poems. We translated into English and given the name Ladle in a golden bowl. ಯಕ್ಷಗಾನದ ವಿಷಯ ನಮ್ಮ ಬಂದಾಗ ತುಳು ಯಕ್ಷಗಾನ ಪಂಡ ತುಳುಟು ಯಕ್ಷಗಾನ ಬೊಕ ಯಕ್ಷಗಾನೋಡು ತುಳು ಈ ರಡ್ಡು ಮೋನೆಡು ನಮ್ಮ ಪಾತಿರಡಪ್ಪು ತುಳುಟು ಯಕ್ಷಗಾನ ಇಂಚ ಬತ್ತನದ ಪಂಡ ಒಂಜಿ ಮಾರ್ಕೆಟಿನ ದೃಷ್ಟಿ ಇಟ್ಲ ಅದುಪ್ಪು ಬೊಕ್ಕ ಜನಸಾಮಾನ್ಯರಿಗೆ ಮನೋರಂಜನೆ ಕೊರ್ಪಣ ದೃಷ್ಟಿ ಇಟ್ಲ ಅದುಪ್ಪು ಅತಂದೆ ನಮ್ಮ ಪುರಾಣ ಕಥೆಲು ನಮ್ಮ ಇತಿಹಾಸ ಮುಂದಿನ ಮಾತ ಕಲ್ಪಂದಿನಂಚಿನ ಹಳ್ಳಿದ ಜನಕ್ಕಳಿಗೆ ಇನಿ ಕಲ್ಪಾದ ಕೊರ್ತುಂಡ ಬಹುಶಃ ನಮ್ಮ ರಾಮಾಯಣ ಮಹಾಭಾರತ ಇತ್ಯಾದಿ ಈ ಒಂಜಿ ಪುರಾಣಗಳ ಕಥೆನು ಇಲ್ಲಲಿತ್ತನಂಚಿನ ಅನಕ್ಷರಸ್ಥ ಬಂಧುಲ ತೆರೆಯೋನೇರ ಕಾರಣ ಆತಿನಿ ಪಂಡ ಆಗಲು ಓದುದದ್ದು ನಮ್ಮ ರಂಗಭೂಮಿದ ನಾಟಕನ ಯಕ್ಷಗಾನನ ತೂಯಿನ ಕಾರಣ ನೋಡ್ದದು. ಪೋಸ್ಟ್ ಇಲಾಖೆಡೆ ಕೆಲಸದ ಕ್ರಮಿತ ದಬ್ಬಾಳಿಕೆ ಬಕ ಅವೈಜ್ಞಾನಿಕ ರೀತಿಯ ವೈಯಕ್ತಿಕ ಉದ್ದೇಶ ಸಾಧನೆ ಒತ್ತಡ ಹೆಚ್ಚಾಗಿ ನಡೆದವರ ಅಗತ್ಯವಾದ ಸ್ಟ್ರೈಕ್ಗೆ ನಿಘಂಟು ಮಲ್ದಾಂದ್ ಭಾರತೀಯ ಪೋಸ್ಟ್ ಕೆಲಸದ ಸಂಘ ಗ್ರೂಪ್ ಸಿ ಕರ್ನಾಟಕ ವಲಯದ ಕಾರ್ಯಂತರ ವೀರೇಶ್ ಕುಡ್ಲಡ್ ಸುದ್ದಿ ಕುಟುಡುಪಾದ್ಯರ
ಪೋಸ್ಟ್ ಇಲಾಖೆಡ್ ಕೆಲಸದಕ್ಲ ಮಿತ್ತ ಉದ್ದೇಶ ಸಾಧನೆ ಪುದರಡು ಒತ್ತಡ ಪಾಡ್ತಂಕ್ಲನ ಸ್ವಂತ ಕಾಸಡ್ ಅಕೌಂಟ್ ಸುರುಮಲ್ಪಾವನಂಚ ಮಲ್ತೊಂದುಪ್ಪನ ಕ್ರಮನುಂತ ಇರಬೇಕ ಪಿದೈ ದೇಶದ ಕಂಪನಿ ಮೆಕೆನ್ಸಿ ಸಲಹೆದ ಮಿತ್ತ ನಡತೊಂದುಪ್ಪನ ಖಾಸಗೀಕರಣಗೂ ಎದುರಾದ ಭಾರತೀಯ ಪೋಸ್ಟ್ ಕೆಲಸದಕ್ಲನ ಒಕ್ಕೂಟ ರಾಷ್ಟ್ರದವ್ರ ಮೇಡ ಪೊರಂಬಾಟು ಗೊಲಿಪ್ಪು ಕೊಡ್ತುಂಡು ಈ ಬಗೆಟು ಕುಡ್ಲಡ್ ನಡಪೈನ ಸುದ್ದಿ ಕೊಟ್ಟುಡು ಭಾರತೀಯ ಪೋಸ್ಟ್ ಕೆಲಸದಕ್ಲನ ಸಂಘ ಗ್ರಾಪ್ಸಿ ಕರ್ನಾಟಕ ವಲಯದ ಕಾರ್ಯಂತರ ವೀರೇಶ್ ಪಾತಿರ್ದು ಪೋಸ್ಟ್ ಇಲಾಖೆಡ್ ಕೆಲಸದಕ್ಲ ಮಿತ್ತ ದಬ್ಬಾಳಿಕೆ ಬೊಕ್ಕ ಅವೈಜ್ಞಾನಿಕ ರೀತಿದ ವೈಯಕ್ತಿಕ ಉದ್ದೇಶ ಸಾಧನೆ ಒತ್ತಡ ಹೆಚ್ಚಾಯಿ ನೀಡಿದವರ ಅಗತ್ಯವಾದ ಸ್ಟ್ರೈಕ್ಗೆ ದುಂಬು ಬೈತ ಅಂದು ಪಂಡಿರ ದುಂಬಿತ್ತಿನ ಉದ್ದೇಶ ಸಾಧನದ ಪ್ರಮಾಣ ಇತ್ತ ಮೂಜಿ ಪಾಲೆ ಹೆಚ್ಚ ಮಲ್ದಡ ಸೇವೆ ಕುರಿಯರ್ ಎಂಕ್ಲು ಏಪುಕ್ಲ ತಯಾರಿತ್ತನಲ್ಲ ಕೆಲಸದಕ್ಲ ಶೋಷಣೆ ಮಾತ್ರ ಹೆಚ್ಚವೊಂದುಂಡೊಂದು ವೀರೇಶ್ ತುರಿಯರ ಖಾಲಿಪುರ್ನ ಕೆಲಸಲೇನು ಭರ್ತಿ ಮಲ್ಪನ ಸೆಪ್ಟೆಂಬರ್ 17 ವಿಶ್ವಕರ್ಮ ಜಯಂತಿನ ರಾಷ್ಟ್ರೀಯ ಕಾರ್ಮಿಕ ದಿನ ಅದು ಘೋಷಣೆ ಮಲ್ತದ ಪೋಸ್ಟ್ ಇಲಾಖೆಗೆ ರಜೆ ಕೊರ್ಪನ ಸೇರಿನಂಚ ಒಟ್ಟು 11 ಬೇಡಿಕೆಗಳನ್ನು ಸರ್ಕಾರದ ದುಂಬುದಿತ್ತ ಅಂದು ಪಂಡ್ಯರ ದಯಾನಂದ ಕತ್ತಲ್ ಸಾರ್ ಪೊರಂಬಾಟದ ರೂಪುಬಕ ವಿಧಾನಲೆನ ಬಗೆಟ್ ಇವರ ಕುರಿಯರ ರವಿ ಚೌಧರಿ ದೇವಪ್ಪಾಜಿ ಮ್ಯಾಗೇರಿ ಸಂತೋಷ್ ಬೂದಿಬಕ ಪ್ರಕಾಶ್ ಕರಡಿ ಇಂಚ ಪದಾಧಿಕಾರಿಗಳು ಸುದ್ದಿ ಕೊಟ್ಟುಡಿದ್ದಾರೆ. ಜುಲೈ 20ರಿಂದ 27ರವರೆಗೆ ಕಪ್ಪು ಬಟ್ಟೆ ಧರಿಸಿ ಕರ್ತವ್ಯ ನಿರ್ವಹಣೆಯನ್ನು ಮಾಡೋದು, ಕರ್ತವ್ಯ ಮಾಡ್ತಾ ಕಪ್ಪು ಬಟ್ಟೆಯನ್ನು ಧರಿಸೋದು. ಜುಲೈ 28, 2026ರಂದು ಮಧ್ಯಾಹ್ನದ ಊಟದ ವಿರಾಮದ ವೇಳೆ ವಿಭಾಗೀಯ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ಮಾಡುವಂಥದ್ದು. ಆಗಸ್ಟ್ 5, 2026ರಂದು ಒಂದು ದಿನದ ರಾಷ್ಟ್ರವ್ಯಾಪಿ ಮುಷ್ಕರ ಮತ್ತು ಆಗಸ್ಟ್ 18ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಇಟ್ಕೊಂಡಿದ್ದೇವೆ. ನಮಗೆ ಪ್ರೆಷರ್ ಹೆಂಗೆ ಅಂದರೆ ಇಲ್ಲ 100% ಟ್ರಾನ್ಸಾಕ್ಷನ್ QR ಟ್ರಾನ್ಸಾಕ್ಷನ್ ಆಗಬೇಕು. ಅದು ಹೇಗೆ ಸಾಧ್ಯ? QR ಟ್ರಾನ್ಸಾಕ್ಷನ್ ಅಲ್ಲಿ ನಾಗರಿಕನಿಗೆ ಇದೊಂದು QR ಟ್ರಾನ್ಸಾಕ್ಷನ್ ಅನ್ನೋದು ಗ್ರಾಹಕರಿಗೆ ಇರುವಂಥ ಒಂದು ಅವಕಾಶ ಅಥವಾ ಒಂದು ಸೌಲಭ್ಯ. ಅದನ್ನು ನಾವು ಫೋರ್ಸ್ಫುಲ್ಲಿ ಅವನ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅದು ಸರಿಯಲ್ಲ ಅನ್ನೋದು ನಮ್ಮ ಉದ್ದೇಶ. ನಮಗೆ ಅವರಿಗೆ ಸೇವೆ ಕೊಡೋದ್ರಲ್ಲಿ ಯಾವುದೇ ಹಿಂದೆ ಮುಂದೆ ನೋಡೋದಿಲ್ಲ ಅಥವಾ ನಾವು ಸೇವೆ ಕೊಡಲಿಕ್ಕೆ ಹಿಂಜರಿಯೋದಿಲ್ಲ. ಸೇವೆ ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೇವೆ. ಬಟ್ ಆಗ್ತಿರುವಂಥ ಈ ಶೋಷಣೆಯನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಈಗಿರುವಂಥ ಮೊದಲನೇ ಬೇಡಿಕೆ. ಇನ್ನು ಎರಡನೇದು RTN ಅಂಥೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಒಂದು ಘೋಷಣೆಯನ್ನು ಮಾಡಿದರು. ಎಲ್ಲ ಸೇವೆಗಳು ಕೂಡ ನಿಯಮಿತವಾಗಿ ನಾಗರಿಕರಿಗೆ ತಲುಪಬೇಕು ಅಂಥೇಳಿ. ಅದ್ರ ಉದ್ದೇಶವಾಗಿ ತಲುಪ್ತಾ ಇತ್ತು. ಇಲ್ಲಿವರೆಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಈಗ ಏಕಾಏಕಿ RTN ರೋಡ್ ಈಗ ರೈಲ್ವೆಯಲ್ಲಿ ಇಲ್ಲಿವರೆಗೆ ನಿಮಗೆಲ್ಲರೂ ಗೊತ್ತಿರುತ್ತೆ, ನಮ್ಮ ಮೇಲೆಲ್ಲ ಕನ್ವೆ ಆಗ್ತಿದ್ದದ್ದು ರೈಲ್ವೆಯಲ್ಲಿ. ಈಗ ರೈಲ್ವೆಯಿಂದ ಎಲ್ಲ ತೆಗೆದು ಅದನ್ನು ಬಸ್ನಲ್ಲಿ ಅಥವಾ ನಮ್ಮದೇ ಆದಂಥ ಓನ್ ವೆಹಿಕಲ್ಗಳಲ್ಲಿ ಮಾಡ್ತಾಯಿದ್ದಾರೆ, ಖಾಸಗಿ ವಾಹನಗಳನ್ನು. ಅದರಿಂದ ಏನಾಗ್ತಿದೆ ಅಂದರೆ ನಮ್ಮಲ್ಲಿ ಚೀಪಾಗಿ ಹೋಗ್ತಾ ಇದ್ದಂಥ ಮೇಲ್ ಈಗ ಡಿಪಾರ್ಟ್ಮೆಂಟ್ ಮೇಲೆ ಅನಾವಶ್ಯಕವಾದಂಥ ಎಕ್ಸ್ಪೆಂಡಿಚರ್ ಆಗ್ತಾಯಿದೆ. ನಾವು ಇದನ್ನು ವಿರೋಧಿಸಿದರೆ ಅದನ್ನು ಕೇಳ್ತಾ ಇಲ್ಲ. ಯಾಕಂದರೆ ಡಿಪಾರ್ಟ್ಮೆಂಟ್ ಮೇಲೆ ಅನಾವಶ್ಯಕವಾದಂಥ ಹೊರೆ ಬರ್ತಾಯಿದೆ. ಈಗ ಇಲ್ಲಿದ್ದ ಯಾವುದೋ ಒಂದು ವಿಲೇಜ್ಗೆ ಒಂದು ಬ್ರ್ಯಾಂಚ್ ಆಫೀಸ್ಗೆ ಮೇಲೆ ಹೋಗಬೇಕಂದ್ರೆ ಮುಂಚೆ ಎಲ್ಲ ಒಂದು ವರ್ಷಕ್ಕೆ ನಾವು 20ರಿಂದ 25 ಸಾವಿರದಲ್ಲಿ ಮುಗಿತಾಯಿತ್ತು. ಈಗ ಅಲ್ಲಿ 1 ಲಕ್ಷಗಟ್ಟಲೆ ಖರ್ಚಾಗ್ತಾಯಿದೆ. ಸೊ ನಾವು ಅದಕ್ಕೆ ಈ ರೀತಿಯ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಗಳನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಇದನ್ನೆಲ್ಲ ತಡೆಗಟ್ಟಬೇಕು ಅನ್ನೋದು ನಮ್ಮ ಎರಡನೇ ಪಾಯಿಂಟು. ಸರ್ಕಾರಿ ಪ್ರೌಢಶಾಲೆ ಸುಜೀರ್, ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಪುದುಬಕ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಸುಜೀರ್ದ ಒಟ್ಟು ಸಿರಿಗೆಡ್ AHPV ಇಂಜೆಕ್ಷನ್ ಶಿಬಿರ ಬಕ ಜಾಗೃತಿ ಕಾರ್ಯಕ್ರಮ ನಡೆದಿತ್ತಂಡು. ಸರ್ಕಾರಿ ಪ್ರೌಢಶಾಲೆ ಸುಜೀರ್, ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಪುದುಬಕ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಸುಜೀರ್ದ ಒಟ್ಟು ಸಿರಿಗೆಡ್ AHPV ಇಂಜೆಕ್ಷನ್ ಶಿಬಿರ ಬಕ ಜಾಗೃತಿ ಕಾರ್ಯಕ್ರಮ ಅಟಣೆ ಮಾಡಿದಿತ್ತಾರೆ. ಸರ್ಕಾರಿ ಪ್ರೌಢಶಾಲೆದ ಮುಖ್ಯ ಮಾಸ್ಟರ್ ಲೋಕನಾಯಕ್ ಎತ್ಕೊಂಡಿರ ಶಾಲಾಭಿವೃದ್ಧಿ ಬಕ ಮೇಲ್ ಜವಾಬ್ದಾರಿ ಸಮಿತಿದ ಕಾರ್ಯಗುರ್ಕಾರ್ಯರು ಉಮರ್ ಫಾರೂಕ್ ಗುರ್ಕಾರ್ಮೆ ವಹಿಸ್ತಿದ್ದಾರೆ. ಜಿಲ್ಲಾ ಶಾಲಾ ಬರವು ಇಲಾಖೆದ ವಿದ್ಯಾಂಗ ಒತ್ತು ನಿರ್ದೇಶಕರು ಶಶಿಧರ HPV ಇಂಜೆಕ್ಷನ್ದ ಮಹತ್ವದ ಬಗ್ಗೆ ತಿಳಿಪಾಯರು. ಜಿಲ್ಲಾ ಸಂತಾನೋತ್ಪತ್ತಿ ಬಕ ಜೋಕ್ಲೆನ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಜೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರು. ಬಂಟ್ವಾಳ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ರೈ, ಪುದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಆದಿತ್ಯ ರೈ, ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಪ್ಪ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಜ್ಯೋತಿ, ವಿಷಯ ಪರಿವೀಕ್ಷಕರ ದೇವದಾಸ್ ಕಾರ್ಯಕ್ರಮಟ್ಟಿದ್ದರು. ಸುಮಾರು 50% ಕ್ಯಾನ್ಸರ್ ಇಂದ ಡೆತ್ ಆಗ್ತದೆ, 3rd ಸ್ಟೇಜ್ 4th ಸ್ಟೇಜ್. ನಾವು ಈ ಗರ್ಭಕಂಠ ಕ್ಯಾನ್ಸರ್ ಇಂದ ಅಲ್ಲಿ ಒಂದು ಗೆಡ್ಡೆ ಆಗಿರ್ತದೆ, ಆ ಗೆಡ್ಡೆವಾಗಿ ಲಾಸ್ಟ್ ಕ್ಯಾನ್ಸರ್ ಸ್ಟೇಜ್ ಹೋಗ್ತದೆ. ಅಂದ್ರೆ ಲೈಂಗಿಕ ಸಂಪರ್ಕದಿಂದ ಬರೋ ಈ ಗೆಡ್ಡೆ ಕ್ಯಾನ್ಸರ್ ಇಂದಾಗಿ
ಇದಾಗ್ತದೆ. ಇದು ಕೊಟ್ಟಾಗ ಈ ಪ್ಯಾಪಿಲೋಮಾ ವೈರಸ್, ಅದನ್ನು ನಮ್ಮ ರಾಜೇಶ್ ಡಾಕ್ಟರ್ ಹೇಳಿದರು, ಅದು ವೈರಿಗಳಿಂದ ವಿರೋಧ ಹೋರಾಟ, ಅಂದರೆ ಇಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ ಆ ಕ್ಯಾನ್ಸರ್ ಬರೋದಾಗೆ ಆಗ್ತದೆ. ಇದನ್ನು ನೀವೆಲ್ಲ ಪಡ್ಕೊಳ್ಬೇಕು. ಇಲ್ಲಿ ಪಕ್ಕದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಂಭಾಗದಲ್ಲಿ ಉಂಟು. ಎಲ್ಲರೂ ತಾಯಿಯಂದಿರು ಮಕ್ಕಳು ಕರ್ಕೊಂಡು ಬಂದು 14 ವರ್ಷ ಪೂರ್ತಿಯಾಗಿದೆ, ಅಂದರೆ 22/6/2011ರಿಂದ 22/6 ಹುಟ್ಟಿದ ಮಕ್ಕಳು, ಅಂದರೆ 12ನೇ ಇಸ್ವಿಯಲ್ಲಿ ಹುಟ್ಟಿದ 11/12 ಜೂನ್ 22/6 11 ಮತ್ತು 22 ಇದರಲ್ಲಿ ಹುಟ್ಟಿದ ಮಕ್ಕಳು ಮಧ್ಯದ ಡೇಟಲ್ಲಿ 14 ವರ್ಷ ಪೂರ್ತಿಯಾಗಿ 15 ವರ್ಷ. ಹಳೆಂಗಡಿದ ಎಚ್ ವಸಂತ ಬರ್ನಾಡ್ರೆನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಗುರ್ಕಾರ್ಯರ ವಿನಯ್ ಕುಮಾರ್ ಸೊರಕೆ ಮುಲ್ಕಿ ಬೆದ್ರ ವಿಧಾನಸಭಾ ಕ್ಷೇತ್ರಗೂ ಪಕ್ಷದ ಪ್ರಚಾರ ಸಮಿತಿ ಗುರ್ಕಾರ್ಯ ಮಲ್ತದ ಆದೇಶ ಪಿದಡ್ಪಾದಿರ. ಬರ್ಪುನ ಓಟಲಿನ ದಿಟ್ಟಿದಿ ಒಂದು ಹಳೆ ಅಂಗಡಿದ ಎಚ್ ವಸಂತ ಬರ್ನಾಡ್ರೆನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಗುರ್ಕಾರ್ಯರ ವಿನಯ್ ಕುಮಾರ್ ಸೊರಕೆ ಮುಲ್ಕಿ ಬೆದ್ರ ವಿಧಾನಸಭಾ ಕ್ಷೇತ್ರಗೂ ಪಕ್ಷದ ಪ್ರಚಾರ ಸಮಿತಿ ಗುರ್ಕಾರ್ಯ ಮಲ್ತದ ಆದೇಶ ಪಿದಡ್ಪಾದಿರ. ಕಾಲೇಜು ಬದುಕಡ್ದಿಂಚಲ ನಾಯಕ ಯಜಮಾನಿಕೆದ ಗುಣ ಎತ್ತಿನಾರ ಕಾಲೇಜು ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರಾದ ಮುಲ್ಕಿ ಬ್ಲಾಕ್ ಯುವ ಕಾಂಗ್ರೆಸ್ದ ಪಣವದ ಗುರ್ಕಾರ್ಯರಾದ ಜಿಲ್ಲಾ ಯುವ ಕಾಂಗ್ರೆಸ್ದ ಒತ್ತು ಗುರ್ಕಾರ್ಯರಾದ ಸುಮಾರು 12 ವರ್ಷ ಬಿಡಂದೆ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ದ ಪ್ರಧಾನ ಕಾರ್ಯಂತರಾದ ಕುಡ್ಲ ತಾಲೂಕು ರಾಜೀವ್ ಗಾಂಧಿ ಪಂಚಾಯತ್ ಸಂಘಟನದ ಪ್ರಧಾನ ಕಾರ್ಯಂತರಾದ ಕೆಪಿಸಿಸಿದ ಕೋಆರ್ಡಿನೇಟರ್ ಆದ ಕುಂದಾಪುರ ಕ್ಷೇತ್ರದ ಕೋಟ ಬ್ಲಾಕ್ ಕಾಂಗ್ರೆಸ್ ಉಸ್ತುವಾರಿಯಾದ ಇತ್ತೆ ಕೆಪಿಸಿಸಿ ಸದಸ್ಯರಾದ ವಸಂತ ಬರ್ನಾಡ್ ಕರ್ತವ್ಯಡುಲ್ಯರು. ಪಂಚಾಯತ್ ಮಟ್ಟ ವಾರ್ಡ್ ಮಟ್ಟ ಕೂಡ ನಾವು ಇವತ್ತು ಹೋಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಮ್ಮಲ್ಲಿ ಸಾಧಾರಣ 69,000 ಬೂತ್ಗಳಿದೆ. ಇವತ್ತು 62,000 ಬೂತ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದೊಂದು ಬೂತ್ಗಳಲ್ಲಿ 2 ನೇಮಕಾತಿ ಮಾಡಿದರೆ ಇವತ್ತು ಸಾಧಾರಣ 1 ಲಕ್ಷಕ್ಕಿಂತ ಮಿಕ್ಕಿ 1,20,000ಕ್ಕಿಂತ ಮಿಕ್ಕಿ ಸಂಘಟನೆ ನಮ್ದು ಆಗ್ತದೆ. ನಾವು ಇವಾಗಲೇ ಜಿಲ್ಲಾ ಕಾಂಗ್ರೆಸ್ ಮಟ್ಟ ಮತ್ತು ಬ್ಲಾಕ್ ಕಾಂಗ್ರೆಸ್ನಿಂದ ಸಾಧಾರಣ ಕರ್ನಾಟಕ ರಾಜ್ಯದಲ್ಲಿ 10,000ಕ್ಕಿಂತ ಮಿಕ್ಕಿ ಜನರ ಪದಾಧಿಕಾರಿಗಳ ಒಂದು ಸಂಘಟನೆಯನ್ನು ನಾವು ಬೆಳೆಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಉದ್ದೇಶ 1 ಲಕ್ಷಕ್ಕಿಂತ ಮಿಕ್ಕಿ ಪ್ರಚಾರ ಸಮಿತಿಗೆ ಕಾರ್ಯಕರ್ತರನ್ನು ಜೋಡಣೆ ಮಾಡಿಕೊಳ್ಬೇಕು. ನಾವು ನಮ್ಮ ಸೋಷಿಯಲ್ ಮೀಡಿಯಾ ಏನಿದೆ, ಪ್ರಚಾರ ಸಮಿತಿಯ ಮುಖಾಂತರ ಸೋಷಿಯಲ್ ಮೀಡಿಯಾ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ಅದೇ ರೀತಿಯಾಗಿ ಬ್ಲಾಕ್ ಮಟ್ಟದಲ್ಲಿ, ನಂತರ ಪಂಚಾಯತ್ ಮಟ್ಟ ಬೂತ್ಗೆ ಹೋಗುವಂಥ ರೀತಿಯಲ್ಲಿ ನೇರವಾಗಿ ಆ ಬೂತಿನ ಪ್ರತಿನಿಧಿ ಯಾರಿದ್ದಾರೆ ಅವರ ಹತ್ರ ಎಲ್ಲ ಇವತ್ತು ಆ ಬೂತ್ಗೆ ಸಂಬಂಧಪಟ್ಟಂಥ ಎಲ್ಲರ ಮೊಬೈಲ್ ನಂಬರ್ ಇದ್ದರೆ ಅವರಿಗೆ ನೇರವಾಗಿ ರಾಜ್ಯ ಮಟ್ಟದಿಂದ ನಾವು ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತು ನಮ್ಮ ಬೇರೆ ಬೇರೆ ವಿಚಾರಗಳನ್ನು ತಿಳುವಳಿಕೆ ಕೊಡುವಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಕ್ತದೆ. ಪ್ರಸ್ತುತ ರಾಜಕೀಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೆಳ ಹಂತಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಸಂಘಟನೆಯನ್ನು ಬೆಳೆಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಮಿತಿ ನೇಮಕಗಳು ಆದ ನಂತರ ಬಹಳ ಪರಿಣಾಮಕಾರಿ ಕೆಲಸ ನಿರ್ವಹಿಸುವಂಥ ಪ್ರಚಾರ ಸಮಿತಿ ಈಗ ಅಂತ ಹೇಳಿದರೆ ತಪ್ಪಾಗಲ್ಲ. ಅದಕ್ಕೆ ನನ್ನ ಎಲ್ಲ ಅಭಿನಂದನೆಗಳು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆರೆ ಅವರಿಗೆ ಸಲ್ಲುತ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ ಅವರು ನಮಗೆ ಆತ್ಮೀಯರಾಗಿದ್ದಾರೆ ಎಂಬ ಕಾರಣಕ್ಕೆ ಅಲ್ಲ, ಅವರ ಈ ಕಾರ್ಯವೈಖರಿಯನ್ನು ಬಹಳ ಹತ್ತಿರದಿಂದ ನಾನು ಕಂಡಿದ್ದೇನೆ. ಅವರು ನಮ್ಮ ರಾಜ್ಯಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಪ್ರತಿ ತಿಂಗಳು ತಪ್ಪದೇ ಈ ಸಭೆಯ ಈ ಒಂದು ಸಮಿತಿಯ ಸಭೆಗಳ ಬಗ್ಗೆ ಆಗಲಿ, ಮಾಡಬೇಕಾದಂಥ ಕೆಲಸದ ಬಗ್ಗೆ ಇರುವಂಥ ಸ್ಪಷ್ಟವಾದ ಚಿತ್ರಣದ ಬಗ್ಗೆ ಆಗಲಿ ಯಾವುದೇ ಸಂದೇಹ ಇಲ್ಲ. ರಾಮ ಮಂದಿರದ ಲೂಟಿ ಕೆಳಗೆ ಒಬ್ಬರು ಪತ್ರಕರ್ತರು ಕೇಳಿದ್ರು, ಇದು ರಾಮ ಮಂದಿರದ ಹಣ ಕಳ್ಳತನ. ನಾನು ಹೇಳಿದ್ದು ಇದು ಕಳ್ಳತನ ಅಲ್ಲ, ಕಳ್ಳತನ, ಮೋಸ, ವಂಚನೆ, ದ್ರೋಹ ಮತ್ತು ದರೋಡೆ. ಕರೆಕ್ಟ್ ಅಲ್ಲ? ಇದನ್ನು ನೀವು ಮಾತಾಡಬೇಕು. ನಾವು ಸುಮಾರು ಸತಿ ಮಾತಾಡುವಾಗ ಕಾಂಗ್ರೆಸ್ಸಿಗರ ಮೇಲೆ BJP ಇರುವುದು ವಾಯು ಒಂದೇ ಬಂಡವಾಳ. ಅವರು ಮುಂಚೆನೇ ಕೇವೇಟ್ ಹಾಕಿಬಿಟ್ರು ಮೊನ್ನೆ, ಸಿ.ಟಿ. ರವಿ, ಪ್ರಹ್ಲಾದ್ ಜೋಶಿ ಅವರೆಲ್ಲ, ನೀವು ಹಣ ಕೊಡದಿದ್ದವರು ಮಾತಾಡಬಾರ್ದು ಅಂತ. ನನಗೆ ಈಗ ಡೌಟು, ಪ್ರಹ್ಲಾದ್ ಜೋಶಿ ಮತ್ತು ಸಿ.ಟಿ. ರವಿ ಅವರು
ಸದಾಶಿವಣ್ಣ ದುಡ್ಡು ಕೊಟ್ಟಿದ್ದಾರೆ ಇಲ್ಲ ನೋಡ್ಬೇಕು ನಾವು. ಅವರು ಸದಾ ಬೇರೆಯವರ ದುಡ್ಡು ತಗೊಂಡು ನಮ್ಮ ಕೈಯಲ್ಲಿ 50 ರೂಪಾಯಿ ತಗೊಂಡು ನಮ್ಮ ಕೈಗೆ ಅವ್ರ ಪಕ್ಷ ಶಾಲೆಗೆ 30 ರೂಪಾಯಿ ಯಾಕ 20 ರೂಪಾಯಿ ಲಾಭ. ನಳಿನ್ ಕುಮಾರ್ ಕಟೀಲ್ 20 ರೂಪಾಯಿ ಲಾಭ, ಕರೆಕ್ಟ್ ಅಲ್ಲ? ಹಾಗಾದ್ರಿಂದ ಮತ್ತೆ ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳಿದ್ರು ನಮಗೆ, ನೀವು ನಿಮ್ಮ KPCC ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ಸಿನ ಅನ್ನಭಾಗ್ಯದ ಅಕ್ಕಿಗೆ ನೀವು ಅರಿಶಿಣವನ್ನು ಮಿಶ್ರಣ ಮಾಡಿದ್ದು ಅಂತ ಹೇಳಿ. ಶುಭೋದಯ ಅವರೇ, ಸತ್ಯ ಅಲ್ವಾ? ಅಕ್ಕಿ ನಮ್ಮದು, ಮಿಶ್ರಣ ಇವರು. ರಾಮ ನಮ್ಮೆಲ್ಲರದು, ಓಟಿವ್ರಿಗೆ. ಉಳ್ಳಾಲ ತಾಲೂಕದ ಕೇರಳ ಕರ್ನಾಟಕ ಗಡಿ ಪ್ರದೇಶದ ತೌಡುಗೋಳಿ ಶ್ರೀ ದುರ್ಗಾದೇವಿ ಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಜೀರ್ಣೋದ್ಧಾರದ ಭಿನ್ನೈತೊನ್ನ ಓಲೆ ಬಿಡುಗಡೆ ಕಾರ್ಯಕ್ರಮ ಇಂಚಿಪ ಕ್ಷೇತ್ರ ನಡೆತಂಡ. ಕರ್ನಾಟಕ ಕೇರಳ ಗಡಿಜಾಗೆ ಅದುಪನ ವರ್ಕಾಡಿಗೆ ಮುಟ್ಟದ ಉಳ್ಳಾಲ ತಾಲೂಕು ತೌಡುಗುಳಿದ ಶ್ರೀ ದುರ್ಗಾದೇವಿ ಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಜೀರ್ಣೋದ್ಧಾರದ ಭಿನ್ನೈತೊನ್ನ ಓಲೆ ಬಿಡುಗಡೆ ಕಾರ್ಯಕ್ರಮ ಇಂಚಿಪ ಅಟ್ಟಣೆ ಆದಿತ್ತಂಡ. ಹಿರಿಯ ವಾರ್ತಾಮಾಣಿ ಶಿವಪ್ರಸಾದ್ ತೌಡುಗೋಳಿ ಎದ್ದುಕೊಂಡಿರ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರಿರ ಗೋವಿಂದ ಗುರುಸ್ವಾಮಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ದೇರ್ಲಕಟ್ಟೆ ವಿದ್ಯಾರತ್ನ ಬರವು ಸಂಸ್ಥೆದ ಗುರುಕಾರ್ಯರ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕುಡ್ಲಾ ವಿಶ್ವವಿದ್ಯಾನಿಲಯದ ಕಾಲೇಜದ ದುಂಬುದ ಉಪನ್ಯಾಸಕರ ಡಾಕ್ಟರ್ ಮುರಳೀಧರ ನಾಯ್ಕ, ಸಮಿತಿದ ಮಾರ್ಗದರ್ಶಕರು ಮರಿಕಾಪು ಲಕ್ಷ್ಮೀನಾರಾಯಣ ಹೊಳ್ಳ, ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗಲಿನ ಆಯೋಗದ ದುಂಬುದ ನಿರ್ದೇಶಕರ KT ಸುವರ್ಣ ಇಂಚ ಭಿನ್ನ ರೀತಿಯಲ್ಲಿ ಪೋಲೆ ಬಿಡುಗಡೆ ಅಂಡ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತಿರ್ದು ನಮ್ಮ ಮಾತು ವಂಜಪ್ಪೆ ಬಾಲೆಲ್ ನಂಚ ಜೀರ್ಣೋದ್ಧಾರ ಕಾರ್ಯಡು ಸೇರುನುಗಾಂದು ಪಂಡಿರ. ಡಾಕ್ಟರ್ ಮುರಳೀಧರ ನಾಯ್ಕ ಪಾತಿರ್ದು ಈ ದೇವತಾ ಕಾರ್ಯನು ನಮ್ಮ ಕೆಲಸಾಂದದೆ ತಂದು ಜೀರ್ಣೋದ್ಧಾರಗೂ ಪುರ್ಸೊತ್ತು ಕೊರೋಣ ಐನತ್ ಬೇಕಾ ಕೆಲಸ ಮುಗಿಪನೇಟು ಸಂಶಯ ಜಿಂದು ಪಂಡ್ಯರ. ಮರಿಕಾಪು ಲಕ್ಷ್ಮೀನಾರಾಯಣ ಹೊಳ್ಳ, KT ಸುವರ್ಣ ಶ್ರೀ ದುರ್ಗಾದೇವಿ ಕ್ಷೇತ್ರ ಅಯ್ಯಪ್ಪ ಮಂದಿರದ ಜೀರ್ಣೋದ್ಧಾರಗೂ ಎಡೆಪು ಬಯಕೇರ. ದೇರ್ಲಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ಚಂದ್ರಹಾಸ ಅಡಿಯಂತಾಯ, ವರ್ಕಾಡಿ ಕೊಂಡೆಊರು ಅನಂತ ಪದ್ಮನಾಭ ದೇವಸ್ಥಾನದ ಮುಖ್ಯಸ್ಥರ ಸೋಮನಾಥ ಕಾರಂತ ಮರಿಕಾಪು, ದಕ್ಷಿಣ ಕನ್ನಡ ಕಂಬಳ ಸಮಿತಿದ ಒತ್ತುಗುರು ಕಾರ್ಯರ ಗಿರೀಶ್ ಆಳ್ವ ಮೋರ್ಲ, ಇಳಾ ಶಂಕರ ಭಟ್ ಸರ್ಕುಡೇಲ್, ಪ್ರಸನ್ನ ಪಕ್ಕಳ ಬಲಿತೋಡು, ಹರೀಶ್ ಇರ ವಾರ್ತಾಮಾಣಿ, ಜಗನ್ನಾಥ ಶೆಟ್ಟಿ ಪಾವಳ, ಪ್ರಭಾಕರ್ ರೈಕಲ್ಪನೆ, ಹರೀಶ್ ಕನ್ನಿಗುರಿ, ನವೀನ್ ಶೆಟ್ಟಿ ಮಂಗಲ್ಪಾಡಿ, ದಿನೇಶ್ ಕೊಂದಲ ಕುಮೇರ್ ಬಿನ್ನೆರದಿತ್ತೆರ, ಕಿಶೋರ್ ನಾಯ್ಕ್ ವರ್ಕಾಡಿ, ಶಶಿಧರ ನಾಯ್ಕ್ ಬಜಲಕರಿಯ, ಪ್ರತಿಭಾ ದಿನೇಶ್, ರೇಷ್ಮಾ ಜಯಪ್ರಕಾಶ್ ಶೆಟ್ಟಿ, ಲಲಿತಾ ಸಾಂತಲಿಕೆ, ಚಿತ್ರ ಮೂಡೂರು ಕಾರ್ಯಕ್ರಮ ಇಟ್ಟಿತ್ತೆರ. ಶಿವರಾಜ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಬಹಳ ಖುಷಿ ಆಗ್ತಿದೆ ಇವತ್ತು ನನಗೆ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಬಾರಿ ಈ ಸಭೆಯಲ್ಲಿ ಮೀಟಿಂಗ್ ಎಲ್ಲ ಬಂದಿದೆ. ಆದ್ರೆ ಇವತ್ತು ಏನೋ ಒಂದು ಎಲ್ಲ ಅತಿಥಿಗಳು ಗೌರವಾನ್ವಿತ ಹೇಳಿದಂತೆ ಒಂದು ರೀತಿಯಾದ ಶುಭ ಸೂಚನೆ ಎಲ್ಲ ಕಡೆ ಸಿಗ್ತಾ ಇದೆ. ನನಗೆ ಬಹಳ ಒಂದು ಮನಸ್ಸು ಏನು ಅಂತ ಹೇಳಿದ್ರೆ, ನಮ್ಮ ಹಿರಿಯರಾದ ಗೋವಿಂದ ಸ್ವಾಮಿ ಅವರ ಒಂದು ಕಾಲದಲ್ಲಿ ಈ ಒಂದು ಸುಂದರವಾದ ಈ ಪರಿಸರದಲ್ಲಿ, ಒಂದು ಹಸಿರುಮನೆ ಇರತಕ್ಕಂಥ ಪರಿಸರದಲ್ಲಿ ಒಂದು ದೇವ ಮಂದಿರ ಆಗತಕ್ಕಂಥ ಕೆಲಸ ಕಾರ್ಯ ಆದಷ್ಟು ಬೇಗ ಆಗ್ಬೇಕು ಅಂತ ಆದ್ರೆ ಈ ಗ್ರಾಮದ ದೇವರು, ನಾವು ನಂಬತಕ್ಕಂಥ ದೇವರು, ನಮ್ಮ ಗುರು ಹಿರಿಯರು ಎಲ್ಲರ ಆಶೀರ್ವಾದವೂ ಕೂಡ ನಮ್ಮ ಹಿಂದೆ ಬೇಕು. ಅದೆಲ್ಲವನ್ನು ಕೂಡ ಬೇಡ್ತಾ ದುರ್ಗಾದೇವಿ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸಬೇಕು ಅಂತ ಹೇಳಿ ಬಹಳ ಸಮಯದಿಂದ ನಮಗೆಲ್ಲರಿಗೂ ಆಸೆ ಇತ್ತು. ಗೋವಿಂದ ಸ್ವಾಮಿಯವರ ಕನಸು. ಹೀಗೆ ನಾವೆಲ್ಲ ಸುತ್ತಮುತ್ತಲಿನ 10 ಮಕ್ಕಳು ಎಲ್ಲರೂ ಒಟ್ಟು ಸೇರಿದಾಗ ಇವತ್ತು ಆ ದೇವಿ ಸನ್ನಿಧಿಯಲ್ಲಿ ಉಳಿದಿಟ್ಟು ಇವರಿಗೆ ನಾವು ಅದರ ನೇತೃತ್ವವನ್ನು ಕೊಟ್ಟಿವಿ. ಹಾಗೆ ಯಾವಾಗಲೊಬ್ಬರಿಗೆ ನೇತೃತ್ವವನ್ನು ಕೊಡೋದು, ಅವರು ತಗೊಂಡು ಅವರ ಕೈಯಲ್ಲಿ ಆ ಕೆಲಸವ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ದೇವರ ದಯ ಬೇಕು, ಮತ್ತೆ ನಮ್ಮೆಲ್ಲ ಸಹಕಾರ ಬೇಕು. ಹಾಗೆ ಯಾವ ಜವಾಬ್ದಾರಿ ಸ್ಥಾನ ಎಂಬುದು ಹಾಗೆ. ಅದರ ಜೊತೆಗೆ ನಾವೆಲ್ಲ ನಿಂತು ಅವರಿಗೆ ನಾವು ಈ ದೇವರ ಸಾನ್ನಿಧ್ಯದಲ್ಲಿ ಏನು ಹೇಳ್ತಾ ಇದ್ದೇವೆ ಹೇಳಿದ್ರೆ, ಅವ್ರನ್ನ ಅಧ್ಯಕ್ಷ ಮಾಡಿದ್ದೇವೆ ಮಾತ್ರ ಅಲ್ಲ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಎಂಬ ಭರವಸೆಯನ್ನು ಆ ದೇವರ ಸಾನ್ನಿಧ್ಯದಲ್ಲಿ ಕೊಡ್ತಾ ಇದ್ದೇವೆ. ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಇನ್ಸ್ಪೈರ್ ಕುಡ್ಲ ಉಡಿಪು ಘಟಕದ ನಿಲೆಟ್ ಇನ್ಸೈಟ್ ಪಂಪನ ಕಾರ್ಯಕ್ರಮ ಜುಲೈ 17 ಕುಡ್ಲ ಅತ್ತಾವರದ ಅವತಾರ್ ಹೋಟೆಲ್ ಸಭಾಂಗಣೋಡ್ ನಡಪರೆ ಉಂಡೊಂದು ಕಾರ್ಯಕ್ರಮದ ಕಾರ್ಯತ್ವವನ್ನು ನಿರ್ದೇಶಕರ ಗಣೇಶ್ ಎನ್ ಶರ್ಮಾ ಪಂತೆರ. ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಇನ್ಸ್ಪೈರ್ ಕುಡ್ಲ ಉಡಿಪು ಘಟಕದ ಕಾರ್ಯತ್ವವನ್ನು ನಿರ್ದೇಶಕರ ಗಣೇಶ್ ಎನ್ ಶರ್ಮಾ ಕುಡ್ಲಡ್ ಸುದ್ದಿ ಕುಟಡ್ ಪಾತಿರ್ದ BNI ಇನ್ಸ್ಪೈರ್ ಕುಡ್ಲ ಉಡಿಪು ಘಟಕದ ನಿಲೆಟ್ ಇನ್ಸೈಟ್ ಪಂಪನ ಕಾರ್ಯಕ್ರಮ ಜುಲೈ 17 ಕುಡ್ಲ ಅತ್ತಾವರದ ಅವತಾರ್ ಹೋಟೆಲ್ ಸಭಾಂಗಣೋಡು ದಿವೊಂದುಂಡು ಉದ್ಯಮನು ಒರಿಯುಕರಿ ಸಾಕಾರಡು ಬುಲೆಪಾವನವು BNI ಉದ್ದೇಶ ಅಂದು ಪಂಡ್ಯರ. BNI ಇನ್ಸ್ಪೈರ್ ಘಟಕಡು 102 ಜನ ಸದಸ್ಯರು ಉಲ್ಲೆರ ಕರಿನ ಎನ್ಮ ವರ್ಷಲೆಡ್ 310 ಕೋಟಿ ರೂಪಾಯಿ ವಹಿವಾಟು ನಡಪಾದಂಡ ವ್ಯವಹಾರ ನನಲಾತ್ ಹೆಚ್ಚ ಮಲ್ಪನ ಬಕ ಹೊಸ ಗಿರಾಕಿಲಡ ಸಂಪರ್ಕ ಸಾತ್ಸೆರೆಗಾದ
ಇನ್ಸೈಟ್ ಕಾರ್ಯಕ್ರಮವನ್ನು ದಿವಂದಡೊಂದು ಗಣೇಶ್ ಶರ್ಮಾ ಪಂಡ್ಯರ BNI ಇನ್ಸ್ಪೈರ್ ಘಟಕದ ಗುರುಕಾರ್ದೆ ಸೌಜನ್ಯ ಹೆಗ್ಡೆ ಪಾತ್ರದ ಇನ್ಲೈಟ್ ಕಾರ್ಯಕ್ರಮ ಟು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೊಕ ಆರ್ಕಿಟೆಕ್ಚರ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಂಪನ 4 ಮುಖ್ಯ ವಿಷಯಗಳ ಮಿತ್ತ ಮುಖ್ಯ ಚರ್ಚೆ ನಡೆಪರುಂಡು MSME ನಿರ್ದೇಶಕರ ದೇವರಾಜ್ಗೆ ದಿಕ್ಸೂಚಿ ಭಾಷಣ ಮಲ್ಪೆರಂದು ಮಾಹಿತಿ ಕೊರಿಯರು. ಇನ್ಸೈಟ್ ಕಾರ್ಯಕ್ರಮದ ಸಂಯೋಜಕರು ಚೇತನ್ ಕಾಮತ್ ಬೊಕ್ಕ ಡಾಕ್ಟರ್ ಪ್ರಿಯದರ್ಶಿನಿ ರೈ ಸುದ್ದಿ ಕೊಟ್ಟೊಡಿದ್ದರು. BNI ಇನ್ಸ್ಪೈರ್ ಚಾಪ್ಟರ್ ಏನಿದೆ ಈ ನಮ್ಮ ಮಂಗಳೂರು ಮತ್ತು ಉಡುಪಿಯಲ್ಲಿ ಅತಿ ದೊಡ್ಡವಾದ ಒಂದು ಚಾಪ್ಟರ್, ಒಂದು 102 ಜನ ಮೆಂಬರ್ಸ್ ಹೊಂದಿದ್ದಾರೆ. ಈ ಚಾಪ್ಟರ್ ಒಳಗಡೆ ಹಲವಾರು ಬೇರೆ ಬೇರೆ ಒಳ್ಳೆ ಉದ್ಯಮಿಗಳು ಮತ್ತು ಬಿಸ್ನೆಸ್ ಮೆನ್ನು, ಸರ್ವಿಸ್ ಪ್ರೊವೈಡರ್ಸ್ ಎಲ್ಲರೂ ಈ ಚಾಪ್ಟ್ರಲ್ಲಿ ಜೊತೆ ಇದ್ದಾರೆ. ಕಳೆದ 8 ವರ್ಷದಲ್ಲಿ ಈ ಚಾಪ್ಟರಲ್ಲಿ 310 ಕೋಟಿಯಷ್ಟು ವ್ಯಾಪಾರ ಅವರ ಪರಸ್ಪರ ಜೊತೆಗೆ ಮಾಡಿ ಅದನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಇನ್ನೂ ಒಳ್ಳೆಯದಾಗಿ ಬಿಸ್ನೆಸ್ ಮಾಡಬೇಕು, ಇನ್ನೂ ಒಳ್ಳೆ ಸರ್ವೀಸನ್ನು ನಮ್ಮ ಮಂಗಳೂರು ಜನತೆಗೆ ಕೊಡಬೇಕಂತ ಹೇಳಿ ಇನ್ನೂ ಬೇರೆ ಬೇರೆಯವ್ರನ್ನ ಭೇಟಿ ಆಗಬೇಕಂತ ಹೇಳಿ ಇದೊಂದು BNI ಇನ್ಸೈಟ್ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿದ್ದಾರೆ ಈ ಶನಿವಾರದ ದಿನ. ಸೊ ಇದೊಂದು ಮುಖ್ಯ ಕಾರ್ಯಕ್ರಮ. BNI ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ದಿಸ್ ಇಸ್ ಜಸ್ಟ್ ಫಾರ್ ಬಿಸ್ನೆಸ್. ಆ್ಯಂಡ್ ತುಂಬ ಜನರನ್ನ ನಾವು ಅಪ್ರೋಚ್ ಆಗುವಾಗ ಒಬ್ರೊಬ್ಬರು ಅಪಾಯಿಂಟ್ಮೆಂಟ್ ತಗೊಂಡು ಅಪ್ರೋಚ್ ಆಗೋದು ಬಹಳ ಕಷ್ಟ. ಸೊ ಇದನ್ನು ನಾವು ನಮ್ಮ BNI ಇನ್ಸ್ಪೈರ್ ಮೆಂಬರ್ಸಿಗಾಗಿ ಮೀಸಲಾತಿ ಇಡ್ತಾ ಇದ್ದೇವೆ. ಸೊ ಮೆಂಬರ್ಸಿಗೆ ಇದರಿಂದ ಅತ್ಯಂತ ಬೆನಿಫಿಟ್ ಸಿಗಬೇಕು ಅನ್ನುವಂಥದ್ದು 4 ಸೆಕ್ಷನಲ್ಲಿ ಇದನ್ನು ನಾವು ಡಿವೈಡ್ ಮಾಡಿದ್ದೇವೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿ, ಇನ್ನೊಂದು ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಆರ್ಕಿಟೆಕ್ಚರ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತ ಪ್ರತಿಯೊಂದು ಸೆಕ್ಟರಲ್ಲೂ ಅವರ ಒಂದು ಫೀಲ್ಡಲ್ಲಿ ಪ್ರಬುದ್ಧವಾದಂತಹ ಪ್ರೊಫೆಷನಲ್ಸನ್ನು ಕರೆದು ಒಂದು ಪ್ಯಾನೆಲ್ ಡಿಸ್ಕಷನ್ ನಡೀಲಿಕ್ಕಿದೆ. ನಮ್ಮ ಇನ್ಸ್ಪೈರ್ ಮೆಂಬರ್ಸಿಗೆ ಇದು ರಿಸ್ಟ್ರಿಕ್ಟೆಡ್ ಆನ್ ರಿಜಿಸ್ಟ್ರೇಷನ್ ಎಂಟ್ರಿ ಆಗಿದ್ರು ಕೂಡ ಬರುವಂಥ ಮೆಂಬರ್ಸ್ ಆನ್ ಇನ್ವೈಟ್ ಬರ್ತಾ ಇದ್ದಾರೆ. ಸೊ ಅವರ ಒಂದು ಪರಸ್ಪರ ಭೇಟಿ ಆಗಿರಲಿ, ನೆಟ್ವರ್ಕಿಂಗ್ ಆಗಿರಲಿ, ಇದು ನಮ್ಮ ಮೆಂಬರ್ಸಿಗೆ ಯೂಸ್ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಸೊ 18ನೇ ತಾರೀಕಿಗೆ ಅವತಾರ್ ಹೋಟೆಲ್ನಲ್ಲಿ ಆಗ್ತಾ ಇರುವಂಥ ಇನ್ಸೈಟ್ ಫ್ರಮ್ BNI ಇನ್ಸ್ಪೈರ್ ಆಗ್ತಾ ಇರುವಂಥ ಕಾರ್ಯಕ್ರಮ. ಇಂಚಿಪ್ಪದ ದಿನಕ್ಲೆಡ್ ಕೃಷಿ ಪಂಡ ನಷ್ಟ ಕಷ್ಟ ಪನ್ನೊಂದು ಬೆನ್ನಿ ಸಾಕಲಿ ಮಲ್ಪನೇನು ಬುಡ್ಪುನಕ್ಲೆ ಹೆಚ್ಚಾವಂದುಲ್ಲೇರು. ಅಂಚಿನವಲು 84 ವರ್ಷ ಪ್ರಾಯದ ಮಾಲೆ ಡಿಸೋಜ ಬಜಪದ ಅಡ್ಕ ಬಾರಿಡ್ 84 ವರ್ಷಲಿಡ್ದು ಬದುಕಗಾದ ಕೆಸರಡು ಬೆನ್ನೊಂದು ಮಾತರಿಗ್ಲ ಮಾದರಿ ಆತಿರು. ಇತ್ತೆ ಆ ಬಗೆಟ್ಟು ಒಂಜಿ ವರದಿ. ಬಜಪೆ ಅಡ್ಕ ಬಾರಿದ ಸಾಧಕರು ಮಾಲೆ ಡಿಸೋಜ ಮೆರೆಗಿತ್ತೆ 84 ವರ್ಷ ಪ್ರಾಯದಂಗಿದಿನ ಈ ಕಾಲುಡ್ಲ ಕರಿನ 84 ವರ್ಷಲಿಡ್ದು ಕೆಸರು ಮಣ್ಣಡು ಬೆಂದಿನೇನು ಕೈ ಬಿಡ್ತುಜೇರು. ಬೆನ್ನಿ ಸಾಕಲಿಯರಿಗೆ ಭಾರಿ ಇಷ್ಟದ ಬಂಜಿದ ಪಡಿಯಾದುಂಡು. ಕೃಷಿ ಭಾರಿ ಕಷ್ಟ ನಷ್ಟ ಪಂಡದ ಬೆನ್ನಿ ಸಾಗಲಿ ಮಲ್ಪನೆಯನ್ನು ಬಿಡ್ದು ಕಂಡುನು ಪಡೀಲು ಬಿಡ್ಪುನಕ್ಲ ಈ ಕಾಲುಡು ಮಾಲೆ ಡಿಸೋಜ ಮಾತರಿಗ್ಲ ಮಾದರಿಯಾದ ನಮ್ಮ ಕಣ್ಣೆದುರು ಉಲ್ಲೇರ. ಇತ್ತೆಲ್ಲ ದುಂಬುದನೆ ಉಮೇದು ಉಲ್ಲಾಸಡುಲ್ಲೇರ. ಕೆಲಸ ಬಗ್ಗಂದಿನ ಜವನರಿಗೆ ನಾಚಿಗೆ ಅವು ಅಂಚ ಮೋಲಿ ಪುಂಜು ಈ 84 ವರ್ಷ ಪ್ರಾಯಡ್ಲ ಬೆಗರ ಜಪಟಾದ ಬೆನ್ಪೇರ ಬಜ್ಪೆ ಅಡ್ಕ ಬಾರೆದ ಮಾಲಿ ಡಿಸೋಜ 17ನೇ ವರ್ಷ ಪ್ರಾಯಡು ಲೂಯಿಸ್ ಡಿಸೋಜರೇನು ಮದುವೆ ಆಯರು. ಅಂಡ ವಿಧಿಲೀಲೆ ಕಠೋರ ಆದಿತ್ತಂಡು 35ನೇ ವರ್ಷ ಪ್ರಾಯಡು ಕಂಡನಿಯನ್ ಕಲಿ ಬಂದು 4 ಜೋಕ್ಲಿನ ಸಾಂಕುನ ಜವಾಬ್ದಾರಿಯಾರೇನ ಮಿತ್ತು ಬೂರುಂಡು. ಕಾಯಿ ಕಚ್ಪು ಸೊತ್ತಲೇನು ಬುಲೆ ಪಾವನ ಬೆನ್ನಿನೇ ಬದುಕದ ಆಧಾರ ಮಲ್ತೊಂಡೇರ. ಕಂಡುಡು ಬೇಕರು ಜಪಟಾದ ಕೆಲಸ ಮಲ್ತದ ಜೋಕ್ಲಿಗೆ ಎಡ್ಡೆ ಬರವು ಕೊಡ್ದು ಅಕ್ಲಿನ ಸ್ವಂತ ಕಾರ್ಡು ಅಂತ ನಂಚ ಮಲ್ತದ ಮದುಮೇಲೆ ಮಲ್ತೇರ. ಇತ್ತು 20 ಜೋಕ್ಲು ಬೊಂಬಾಯಿ ಹಿಡಿತನ ಬಾಕಿ ಇರುವೆರು ಊರುಡೆ ಅಪ್ಪೆಗೆ ಸಾಯ ಅವನುಲ್ಲೇರ. 4 ಎಕರೆ ಎಡ್ಡೆ ತೋಟದ ಒಟ್ಟಿಗೂ ವರ್ಷಲ ಮೂಜಿಡ್ದು 4 ಎಕರೆ ಜಾಗಿಡ್ ಕಾಯಿ ಕಜಿಪು ಸುತ್ತು ಬಲೆ ಪಾವನ ಮಾಳಿ ಬೆಂಡೆ ತೆಕ್ಕರೆ ಪೀರೆ ಪಟ್ಲೈ ಕೆರೆಂಗ್ ಬಸಳೆ ಕುಂಬುಡ ಪದಪೆ ಸೇರಿನಂಚ ಪಾಕ ಬಗೆತ ಕಾಯಿ ಕಜ್ಜಿ ಸೊತ್ತುಲೇನು ಬುಲೆಪಾದೇರ. ಹಿರಿಯ ಮಗೆ ಮರ್ಮಲ್ ಬೊಕ 20 ಪುಲ್ಯಲ್ಲೂ ಬೆರಿಸಾಯಾದ ಉಂತುದೇರ. ಇಲ್ಲಲ್ದ ಕೈತಲ್ದ ಜಾಗೆದ ಒಟ್ಟಿಗೂ ಕುಮೇರು ಜಾಗೆಡ್ಲ ಕಾಯಿ ಕಜ್ಪು ಕೃಷಿ ಮಲ್ತದೇರ. ಬೇರೆದಕ್ಲು ರಿಕ್ಷೋಡು ಇಲ್ಲಡೆ ಬತ್ತದ ಕಾಯಿ ಕಜ್ಪು ಸೊತ್ತುಲೇನು ತೂಕ ಮಲ್ತದ ತೊಂದು ಪೋಪೇರ. ಮಾರ್ಕೆಟ್ದ ಚಿಂತೆ ಎಂಕಿಜ್ಜಿ ಯಾನ್ ಮಗೆ ಮರ್ಮಲ್ ಮಾತೆರ್ಲ ಒಟ್ಟಿಗೆ ಸೇರಿದು ಈ ಕೃಷಿ ಮಲ್ತೊಂದುಲ್ಲ ಇಂದಿನೇ ನಂಬುದೇ ಪನ್ಪೇರ ಮಾಲಿ ಡಿಸೋಜ. ಒವ್ವೆ ಕೆಲಸ ಮಲ್ಪರೆ ಪ್ರಾಯ ಅಡ್ಡಿ ಆಪುಜಿ ಪನ್ಪಿನೇನು ಅರೆನ ಬದುಕಡ್ದು ಸಾಬೀತು ಮಲ್ದೇರ. ಆರೋಗ್ಯ ಛಲ ಆತ್ಮವಿಶ್ವಾಸ ಕಠಿಣ ಪುಣೆ ಪಾಟಿಗೆ ಇತ್ತಂಡ ವಾ ಸವಾಲನ್ನ ಗೆಂದುಲಿ ಪನ್ಪನೇಕ ಮಾಲೆ ಡಿಸೋಜ ಉದಾರ್ಮೆ ಆದುಲ್ಲೇರ. ಇತ್ತೆದ ಜವನ ಜವಂದಿ ಅಲ್ಮುಗು ನಿಜವಾಯಿನ ಉಮೇದು ಮಾದರಿ ಪೊಂಜು ಈ ನಮ್ಮ ಮಾಲೆ ಡಿಸೋಜರ.
64 ವರ್ಷದಿಂದ ನಾನು ಕಾಯಿ ಪಲ್ಯ ಮಾಡ್ತೇನೆ. ನಾವು ಇಲ್ಲಿ ಬಸ್ಪೆಗೆ ಇಲ್ಲಿ ಅಂಗಡಿ ಉಂಟಲ್ಲಿ, ಅವರು ರಿಕ್ಷಾ ಕೊಡಿಸ್ತಾರೆ, ನಾವು ಕೊಡುವುದು ಅವರಿಗೆ. ಬೆಳಿಗ್ಗೆ ಆಗ್ಬೇಕು ಅವರಿಗೆ. ನಾವು 6 ಗಂಟೆಗೆ ಹೋಗ್ಬೇಕು. ನಾನು ಮಗ ಸೊಸೆ ಎಲ್ಲ ಹೋಗ್ತೇವೆ, 3 ಕೂಡ. ಒಟ್ಟಿಗೆ ನಾವು 5 ಮಂದಿ ಇದ್ದೇವೆ. 2 ಮಗನ ಮಕ್ಕಳು ಮತ್ತು ನಾನು ಮತ್ತು ಅವರ ಮಗ ಮತ್ತು ಮಗನ ಹೆಂಡತಿ. ಯಾವುದೇ ಕೆಲಸ ಮಾಡಲು ವಯಸ್ಸು ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನ ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದ್ದಾರೆ ಇವರು. ಛಲ, ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಇದ್ದರೆ ಯಾವುದೇ ಸವಾಲನ್ನ ಗೆಲ್ಲಬಹುದು ಎಂಬುದಕ್ಕೆ ಇವರೇ ಜೀವಂತ ಉದಾಹರಣೆ. ಮುಪ್ಪು ದೇಹಕ್ಕೆ ಬರಬಹುದು, ಆದ್ರೆ ಮನಸ್ಸಿಗೆ ಬರಲ್ಲ ಎಂಬ ಸಂದೇಶವನ್ನ ತಮ್ಮ ಕೃಷಿ ಬದುಕಿನ ಮೂಲಕ ಸಾರುತ್ತಿರುವ ಮೋಲಿ ಇಂದಿನ ಯುವ ಪೀಳಿಗೆಗೆ ನಿಜವಾದ ಸ್ಫೂರ್ತಿ, ಮಾದರಿಯಾಗಿದ್ದಾರೆ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ 24x7 ಮಂಗಳೂರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನಾನೆಲ್ಲ ಇತೆ ಪುರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.